ಬಸ್ ಸಂಸ್ಥೆ ಸಾರಿಗೆ ಸಂಸ್ಥೆ KSRTC ವಿಶೇಷವಾದ ದಸರಾ ದರ್ಶಿನಿ ಪಂಪಣಂಚಿನ ಪ್ಯಾಕೇಜ್ ವ್ಯವಸ್ಥೆ ಮಲ್ತದೆ. ನಮ್ಮ ಈ ಭಾಗದ ಪುರಾಣ ಪ್ರಸಿದ್ಧ ನವ ಕ್ಷೇತ್ರನು ಸಂದರ್ಶನ ಮಲ್ಪಣಂಚಿನ ಒಂದೇ ದಿನ ಸಂದರ್ಶನ ಮಲ್ಪಣಂಚಿನ ಅವಕಾಶನ ಒದಗಾದು ಕೊಡ್ತೇವೆ. ಈ ಭಾಗದಲ್ಲ ನೇರವಾದ ಆ ನವ ಕ್ಷೇತ್ರಲೇನು ಸಂದರ್ಶನ ಮಲ್ಪಣಂಜ ಅವಕಾಶ ನಮ್ಮ ಭಾಗದ ಜನಕುಲಿಗಳ ತಿಕೋಡು ಪಂಪಣ ಒಂಜಿ ಆಶೆಯೋಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಈ ಭಾಗದ ಧಾರ್ಮಿಕ ಸಾಮಾಜಿಕ ಅಂಚನೆ ರಾಜಕೀಯ ನೇತಾರರಾಯನಂಚಿನ ಸತೀಶ್ ಕುಂಬಾಲ್ರನ್ನ ಒಂದು ಮುತುವರ್ಜಿ ಜೀಡು KSRTCದ ವಿಭಾಗ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟರ್ನ ಅಡ್ಡ ಒಂಜಿ ಮನವಿ ಮಲ್ಪನಾಗ ಆರು ಐಕ್ ತಕ್ಷಣ ಸ್ಪಂದನೆ ಮಲ್ತದೆ. ಇನ್ನಿಡ್ದು ಬೊಕ್ಕ ಮುಲ್ಪಡ್ದಲ ಆ ಬಸ್ ಹೋದು ಪುಣ್ಯದ ಆ ಒಂಜಿ ಜಾಗೆಲೆಗೆ ಸಂದರ್ಶನ ಮಲ್ತದೆ ಬರ್ಪಣಂಚಿನ ಅವಕಾಶನ ಒಂಜಿ ಕಲ್ಪಿಸಾದ ಕೊಡ್ತೇರಿ. ಐತ ಒಂಜಿ ಪ್ರಾರಂಭದ ಒಂಜಿ ಗಳಿಗೆಗೆ ಇದ್ದು ನಮಲ್ಲ ಈ ಕಾರ್ಯಕ್ರಮದ ರೂವಾರಿ ಲೈನಂಚಿನ ಸತೀಶ್ ಕುಂಬಲ್ರೇಣ ನಿಖಲ ಮಾತನಾಡ ಪರವಾದಿಯಾನ ಇದೇ ಸ್ವಾಗತ ಮಲ್ಪೆ. ಈ ಭಾಗದ ನಗರಸಭಾ ಸದಸ್ಯರು ರಾಜೇಶ್ ಯುಗಿಲ್ಲರು ಅರೆಲ್ನ ಸ್ವಾಗತ ಮಲ್ಪೆ. ಕೋಟೆಕಾರ ಪಟ್ಟಣ ಪಂಚಾಯತ್ ಕೌನ್ಸಿಲರ್ನ ಕುಳ್ಳರು ಅಂಜನೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಶಾಧಿಕಾರಿ ಜಿತೇಂದ್ರ ಶೆಟ್ಟರುಳ್ಳೇರು, ಪ್ರಧಾನ ಕಾರ್ಯದರ್ಶಿ ಅಂಚನ ಹೇಮಂತ್ ಶೆಟ್ಟರುಳ್ಳೇರು, ಅನನ್ಯ ಜವಾಬ್ದಾರಿದ ಮಾತ ನಾಯಕರನ್ನ ಕುಳ್ಳೇರು ಅವತ್ತಂದೆ ಈ ಪಕ್ಷದ ಹಿರಿಯ ಒಂಜಿ ಸದಸ್ಯರು ತಾಲೂಕು ಪಂಚಾಯತಿದ ಬಾರಿ ದುಂಬುದ ಸದಸ್ಯರು ಪುಷ್ಪಲತಾ ಶೆಟ್ಟರುಳ್ಳೇರು ಅಂಚನೆ ಈ ಭಾಗದ ಮಾಜಿ ಅಂಚನೆ ಹಾಲಿ ಕೌನ್ಸಿಲರ್ ನಕಲು ಪಕ್ಷದ ಅನನ್ಯ ಜವಾಬ್ದಾರಿದ ಮಾತರನ್ನ ಸ್ವಾಗತ ಮಲ್ತದ್ದು. ಈ ಕಾರ್ಯಕ್ರಮದ ರೂವಾರಿಲ ಅಂಚಿನ ಸತೀಶ್ ಕುಂಬಾಲ್ರು ಈ ಬಗ್ಗೆ ಒಂದು ರಡ್ಡ ಪಾತ್ರ ಒಂದು ದಾರ್ಡ ವಿನಂತಿ ಮಾಡ್ತಾರೆ. ದಸರಾ ಈ ಸಂದರ್ಭದಲ್ಲಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಲ್ಲ ಕಡೆ ಧಾರ್ಮಿಕವಾಗಿ ದಸರಾ ಉತ್ಸವವನ್ನು ಅತ್ಯಂತ ವಿಜೃಂಭಣೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ 9 ದಿನ ಕೂಡ ನಾವು ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮದೇ ಆದ ದಾರಿಯಲ್ಲಿ ನಾವು ಎಲ್ಲ ಕಡೆ ಹೋಗ್ತೇವೆ. ನಾನು ನಿನ್ನೆ ಮಾತಾಡುವಾಗ ನನಗೆ ಒಬ್ರು ಹೇಳಿದರು, ನಾನು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ 400 ರೂಪಾಯಿ ಆಗ್ತದೆ ಅಂತ. ಆಗಿರುವಾಗ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಒಂದು ಆಲೋಚನೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ KSRTCಯ ನಮ್ಮ DC ಅವರು ಆಲೋಚನೆ ಮಾಡಿದರು. ಮಂಗಳೂರಿಂದ 9 ದೇವಸ್ಥಾನ ಅಂದರೆ ಕುದ್ರೋಳಿ, ಮಂಗಳದೇವಿ, ಕೊಳಲಿ, ಕಟೀಲು, ಶಶಿಹಿತ್ಲು, ಬಪ್ಪನಾಡು ದೇವಸ್ಥಾನ ಇನ್ನಿತರ 9 ದೇವಸ್ಥಾನವನ್ನು ಕೇವಲ ಮಂಗಳೂರಿಂದ 300 ರೂಪಾಯಿಗೆ ಸಂದರ್ಶನ ಮಾಡಿ, ಅದು ಕೂಡ ಸಂಜೆ ಹೊತ್ತು 1-1.5 ಗಂಟೆ ಬೀಚಲ್ಲಿ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಒಟ್ಟು ಒಂದು ಕುಟುಂಬವಾಗಿ ಎಲ್ಲರನ್ನ ಒಂದು ದೇವಸ್ಥಾನ ಸಂದರ್ಶನ ಮಾಡಲಿಕ್ಕೆ ಸರ್ಕಾರಿ ಬಸ್ಸಿನಲ್ಲಿ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಮಾಡಿದರು. ಇದಕ್ಕೆ ಒತ್ತಾಯ ಮಾಡಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರು, ನಮ್ಮ ಸುನಿಲ್ ಕುಮಾರ್ ಸಹಕಾರದಿಂದ ಮಂಗಳೂರಿನ ಶಾಸಕರಾದ ವೇದವ್ಯಾಸ್ ಕಾಮತ್ರ ವಿಶೇಷವಾದ ಒಂದು ಮುತುವರ್ಜಿಯಿಂದ ಇದನ್ನು ಒಪ್ಪಿಕೊಂಡು KSRTCಯ DC ಅವರು ಒಂದು ಆಲೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡಿದರು. ಅದು ನಮಗೆ ತುಂಬ ಸಂತೋಷ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ಭಾಗದಲ್ಲಿ ಕೂಡ ನಮ್ಮ ಜನರಿಗೆ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಜಿಲ್ಲೆಯ ಅಧಿಕಾರಿಯಾದ ರಾಜೇಶ್ ಶೆಟ್ಟಿ KSRTC ಅವರು ಒತ್ತಾಯ ಮಾಡಿದಾಗ ಅವರೇ ಮನಪೂರ್ವಕವಾಗಿ ಇದೊಂದು ಒಳ್ಳೆಯ ಕೆಲಸ, ಇದನ್ನು ಮಾಡಬೇಕು, ನಾವು ಧಾರ್ಮಿಕ ಕ್ಷೇತ್ರಕ್ಕೆ ಸಂಪರ್ಕ ಮಾಡಲಿಕ್ಕೆ ಉಳ್ಳಾಲದಿಂದ ಕೂಡ ಆಸಕ್ತಿ ಇದ್ದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟು ಇವತ್ತು ಬೆಳಿಗ್ಗೆ 7:30 ಗಂಟೆಯಿಂದ ಅಂದರೆ ಸರಿಸುಮಾರು ಇನ್ನೂ ಒಂದು 10 ನಿಮಿಷದಿಂದ 8 ಗಂಟೆಯಿಂದ ನೀವು ಪೂರ್ತಿಯಾಗಿ ನಮಗೆ ಆತಂಕ ಇತ್ತು. KSRTC DC ಅವರು ಹೇಳ್ತಿದ್ರು 1 ಬಸ್ ಜನ ಆಗ್ಬೋದಾ ಅಂತ. ನನಗೆ ತುಂಬ ಖುಷಿ ಆಯಿತು. 1 ಬಸ್ ಬುಕ್ಕೇ ಮಾಡಿದರು. 41 KSRTC ಬಸ್ಸನ್ನು ಆನ್ಲೈನಲ್ಲಿ ಬುಕ್ ಮಾಡಿದರು. ಇನ್ನೊಂದು ಹೆಚ್ಚುವರಿಯಾಗಿ ಇನ್ನೊಂದು ಬಸ್ 2 ಬಸ್ ಇವತ್ತು ಹೊರಡ್ತಾ ಉಂಟು. ದಸರಾ ತನಕ ಈ ಪೂರ್ತಿ ಬೆಳಿಗ್ಗೆ 7:30ಯಿಂದ 8 ಗಂಟೆಯ ಒಳಗೆ ಈ ಬಸ್, ಈ ತೊಕ್ಕೊಟ್ಟು ಬಸ್ ತಂಗುದಾಣದಿಂದ ಹೋಗ್ತದೆ. ಯಾರು ದೇವಸ್ಥಾನಕ್ಕೆ ಆಸಕ್ತಿ ಇದೆ ಅವರೆಲ್ಲ ಇದರಲ್ಲಿ ಕ್ಷೇತ್ರ ಸಂದರ್ಶನಕ್ಕೆ ಬರಬಹುದು. ಇಲ್ಲಿಂದ ಮಾತ್ರ 350 ರೂಪಾಯಿ ಆಗ್ತದೆ, ಮಕ್ಕಳಿಗೆ 300 ರೂಪಾಯಿ. ಈ ರೀತಿಯ ಒಂದು ದರವನ್ನು ನಿಗದಿ ಮಾಡಿ ನಾವು 9 ದೇವಸ್ಥಾನಗಳನ್ನು ಸಂಪರ್ಕ ಮಾಡಿ ಬೆಳಿಗ್ಗೆ ಹೋದರೆ ರಾತ್ರಿ 8 ಗಂಟೆಗೆ ವಾಪಸ್ ಇಲ್ಲಿ 8 ಗಂಟೆಗೆ ಇಲ್ಲಿ ಬಿಡ್ತೀರಲ್ಲ, 8 ಗಂಟೆಗೆ ವಾಪಸ್ ಇಲ್ಲಿ ಬಿಡ್ತಾರೆ. ಅತ್ಯಂತ ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರವನ್ನು ಸಂದರ್ಶನ ಮಾಡಲಿಕ್ಕೆ ನಮಗೆ ಸಿಕ್ಕಿರುವಂಥ ಒಂದು ಸದಾವಕಾಶ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಎಲ್ಲ ಭಾಗದಿಂದ ಈಗ ಕಲ್ಲಾಪಿಂದ 1 ಬಸ್ ನಾವು ಅಲ್ಲಿಂದಲೇ ನಾವು ಹೋಗ್ತೇವೆ ಅಂತ ಹೇಳ್ತಾರೆ.
ಎಲ್ಲ ಕಡೆಯಿಂದ ಈ ರೀತಿಯ ಒಂದು ಪ್ರಯೋಜನವನ್ನು ತಗೊಳ್ಳಿ. ನಾವೆಲ್ಲ ನಮಗೆ ಸರ್ಕಾರದ ವ್ಯವಸ್ಥೆ ಕೊಡುವುದನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಾವು ತಗೊಂಡು ನಮ್ಮ ಕ್ಷೇತ್ರ ಸಂದರ್ಶನ ಒಂದೇ ಇದರಲ್ಲಿ ಒಂದೇ ದಿನದಲ್ಲಿ ಒಂದೇ ಬಸ್ಸಲ್ಲಿ ಒಂದೇ ಕುಟುಂಬವಾಗಿ ಎಲ್ಲರೂ ಒಟ್ಟಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡುವ. KSRTC ಅವರು ಕಂಡಕ್ಟರ್ ಇದ್ದಾರೆ, ಡ್ರೈವರ್ ಇದ್ದಾರೆ, ನಿರ್ವಾಹಕರಿದ್ದಾರೆ. ಅವರ ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಇದೆ. ನಿಮ್ಮನ್ನು ಕ್ಯೂ ಅಲ್ಲಿ ಎಲ್ಲ ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ ಅಲ್ಲ, ಡೈರೆಕ್ಟ್ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಮತ್ತೆ ಬೀಚಲ್ಲಿ ಕೂತ್ಕೊಳಿಸ್ತಾರೆ ಸಂಜೆ ಹೊತ್ತು. ಯಾಕೆ ಗೊತ್ತಾ, ಸಂಜೆ ಬೀಚಲ್ಲಿ ಕೂತ್ಕೊಳಿಸು ದೇವಸ್ಥಾನ ಇಲ್ಲ ಅಂತಲ್ಲ, ಆ ಹೊತ್ತಲ್ಲಿ ದೇವಸ್ಥಾನ ಬಂದಿರ್ತದೆ. ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಬೀಚಲ್ಲಿ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ರೆಸ್ಟ್ ಆ ಟೈಮಲ್ಲಿ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. 8 ಗಂಟೆ ಸರಿಗೆ ಇಲ್ಲಿ ಬಂದು ಬಿಡ್ತಾರೆ. ಎಲ್ಲರೂ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿ, ನಾನು ವಿಶೇಷವಾಗಿ ಜಿಲ್ಲೆಯ ನಮ್ಮ KSRTC ಅಧಿಕಾರಿಯಾಗಿರುವಂಥ ನಮ್ಮ ರಾಜೇಶ್ ಶೆಟ್ಟಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಉಳ್ಳಾಲದ ಜನತೆಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆಯಿಂದ ವಾಟ್ಸಪ್ ಮತ್ತು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಮಾಧ್ಯಮದಲ್ಲಿ ಇದರ ಬಗ್ಗೆ ಪ್ರಚಾರ ಕೊಟ್ಟು ನಮ್ಮ ಜನರಿಗೆ ಅನುಕೂಲ ಮಾಡಿಕೊಟ್ಟಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸು, ಎಲ್ಲರೂ ನಮ್ಮ ಹೇಮಂತ್ ಶೆಟ್ರು, ಆನಂದ್ ಶೆಟ್ರು, ನಮ್ಮ ಜಿತೇಂದ್ರರು, ಸಾಯಿ ಪರಿವಾರನ ಪ್ರವೀಣ್ ಮತ್ತು ನಮ್ಮ ಪುರುಷೋತ್ತಮ್ ಕಲ್ಲಪ್ಪ ಅವರು ಕೂಡ ನಮ್ಮೊಟ್ಟಿಗೆ ಆಸಕ್ತಿಯಿಂದ ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಅವಕಾಶವನ್ನು ಎಲ್ಲರೂ ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮ ಜಿಲ್ಲೆಯ KSRTC ಅವರಿಗೆ ಅಭಿನಂದನೆಯನ್ನು. ದಸರಾ ಟೈಮಲ್ಲಿ KSRTC ಇಂದ ಬಸ್ ಬಿಡ್ತಾರೆ ಅಂತ ಗೊತ್ತಾಯ್ತು ನಮಗೆ. ಹಾಗೆ ಒಂದು 2-3 ದಿನದಿಂದ ನಾವಲ್ಲಿ ಟ್ರೈ ಮಾಡ್ತಾ ಇದ್ದೇವೆ. ಯಾವಾಗ ಅಲ್ಲಿಗೆ ಹೋದ್ರೆ ಸಹ ಅಲ್ಲಿ ಅವರು ಬುಕ್ ಆಗಿದೆ, ನಮಗೆ ಬೇಕಾದ ಡೇಟಿಗೆ ಬುಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಆದರೆ ನಿನ್ನೆ ಮೊನ್ನೆಯಿಂದ ಈ ತೊಕ್ಕೋಟಿಂದ ಕೂಡ KSRTC ಬಸ್ಸಿಂದ ದಸರಾ ಇದು ಪ್ಯಾಕೇಜ್ ಉಂಟು ಅಂತ ಗೊತ್ತಾದಾಗ ನಮಗೆ ಭಾರಿ ಖುಷಿ ಆಯಿತು. ನಿನ್ನೆ ಆನ್ಲೈನ್ ಬುಕ್ ಮಾಡಿ ನಾವು ಎಲ್ಲರೂ ಸಹ ನಮಗೆ ನಮ್ಮ ಸಂಬಂಧದವರು ಎಲ್ಲರೂ ಸಹ ಬುಕ್ ಮಾಡಿ ತೊಕ್ಕೋಟಿಂದ ಹೋಗೋದು ಹೇಳುವಾಗ ನಮಗೆ ಭಾರಿ ಖುಷಿಯಾಗಿದೆ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರೂ ಕೂಡ BJP ಇದರಿಂದ ಇರ್ಬೋದು, ಯಾರು ಇದಕ್ಕಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಪ್ರೀತಿದಯನ್ನ ಮಾತ ಸಹೋದರ ಸಹೋದರಿಗಳ ನಮ್ಮ ಪಕ್ಷದ ಮಾತ ಹಿತೈಷಿಗಳ ಹೃತ್ಪೂರ್ವಕ ಗೌರವವನ್ನು ಸಲ್ಲಿಸವನ್ನು ಇನ್ನಿತ ಒಂಜಿ ಕಾರ್ಯಕ್ರಮ ಬಾರಿ ಖುಷಿ. ನಾನು ಪನಿಯರ ಅಣ್ಣಗ ದಾನೆ ಬಂದ ಮಾತೆರ್ಲ ಕ್ಷೇತ್ರ ಪೋಪೇರು ಬರ್ಪೇರು ಅಂಡ ಏತೋ ಜನ ಪೊಂಜನಕ್ಲು ಇಲ್ಲಿ ಅಲ್ಪ ತೀರಂದು ನಕ್ಲ ಉಳ್ಳೇರು ಪೋಯರ ತೀರಂದು ನಕ್ಲುಂಡ ಎಡ್ಡರಿ ಸ್ಥಿತಿ ಉಪ್ಪು ಇರಕ್ಲು ಅಕ್ಕಲ ಜೋಕುಲು ಅಕ್ಕಲ ಬೇಲೆಡು ಪೋಯಿನಲ್ಲಿ ಪಡ್ದು ದೇವಸ್ಥಾನ ಪೋಂದುಲೇರು ನಮ್ಮೆ ಎಂಕ್ಲೆ ಪೋಡು ಪಣ್ಣಗ ಯಾನ್ ಪೋತಮ್ಮ ಇಂಕ್ಲೆಗೆ ನಿಕ್ಲೆ ಪುಸಿದ್ದೆ ಪೋಲೆ ಅಂಚಾನಿ ಈ ಒಂಜಿ ಪ್ಯಾಕೇಜ್ ತಿಕ್ಕಣ ನಂಗೆ ಸರ್ವೇರಿಗಳ ನಂಡ ಇಲ್ಲಡೆ ಪೋಂದೆ ಇಲ್ಲ ನಿಲಿಕೆ ಜನ ಇಪ್ಪೇರು ಎತ್ತೋ ಜನ ಮಾರನೇ ಸಮಯಗಳು ಯಾನ್ ದೇವಸ್ಥಾನ ಹೋಗ್ಬೋತು ಇಂದು ಪಣ್ಣದು ಉಪ್ಪೇರು ಅಂಚ ಏನು ಹೇಳಿದವರೆ ಈ ಒಂಜಿ ಕಾರ್ಯಕ್ರಮ KSRTC ಈ ಕಾರ್ಯಕ್ರಮ ಅವಳು ನಮ್ಮ ಕರ್ನಾಟಕ ಗವರ್ಮೆಂಟ್ ಐಟು ನಮ್ಮ ಬಾಲಕೃಷ್ಣ ಮಂದಿರ ಸತೀಶ್ ಕುಂಪಳ ಮಾತೇರಿನ ವಿಷಯಕ್ಕೆ ಭಂಗ ಬರ್ತದೆ. ಆ ಪ್ರಯತ್ನ ಸುಲಭತ್ತು ಒಂಜಿಗಳಿಗೆ ಪಾತಿರದು ಬರ್ತದೆ ಅನ್ನೋ ಈ ವ್ಯವಸ್ಥೆ ಆಪುಜಿ ಐಕ್ ಸರ್ವ ರೀತಿದ ಸರ್ವ ಜನಕ್ಕುಲ್ನೆಲ್ಲ ಸಹಕಾರ ಅದು ಈ ಕೆಲಸ ಆತನು ಐಟ್ಲ ನಮ್ಮ ಜಿಲ್ಲಾಧಿಕಾರಿ ರಾಜೇಶ್ ಶೆಟ್ರು ಆಡು ಮಾತಾ ನೆತ್ತ ಅಧಿಕಾರಿನಕಲ್ ಪೂರ ನಂಗೆ ಮಂತದ್ದು ಮಾತಾ ಇಲ್ಲಾರದು ಇತ್ತನ ಹೊಂಜನಕ್ಲು ಒಂಜಿ ತೂಯರೆ ದೇವಸ್ಥಾನ ತೂಯರೆ ಆಸೆ ಎತ್ತನಕ್ಲಿಗೆ ಇದು ಭಾರಿ ಎಡ್ಡ ಕೆಲಸ ಅಂಚೆ ಇಂಚ ನನಲ ನೆತ್ತ ಕೆಲಸ ಪೊರ್ಲುಡೆ ಯಾವಡನ್ನು ಪಂಡದು ಮಾತೆರೆಗಳ ಈ ಬಗ್ಗೆ ಇಟ್ಟು ಧನ್ಯವಾದಗಳು ಎನ್ನುವುದು. ಮಾನವೀಯ ಕಳಕಳಿಯನ್ನು ಧಾರ್ಮಿಕ ಕಳಕಳಿ ವ್ಯಕ್ತಪಡಿಸೋದು ನಮಗೆ ಕಾಳಿ ರಟ್ಟದಿನೊಟ್ಟಿಗೆ ಈ ವ್ಯವಸ್ಥೆಯನ್ನು ಮಲ್ತನಂಚಿನ ಮನವಿಗೆ ಪೂರಕವಾಗಿ ಸತೀಶನ ಮನವಿಗೆ ಪೂರಕವಾಗಿ ಸ್ಪಂದಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ಮುಲ್ಪದ ಭಾಗದಾಗಲಿಲ್ಲ ನಮ್ಮ ದೇಗುಲ ದರ್ಶನ ಮಲ್ಪನಂಚಿನ ಅವಕಾಶವನ್ನು ಒದಗಿಸ್ತಾರೆ ಅನುವು ಮಲ್ತುಕೊರ್ನಂಚಿನ ಈ ಜನಗಳ ಮತ್ತು ಪ್ರೀತಿ ನಮ್ಮ ವಿಶ್ವಾಸಡ್ ನಮ್ಮ ಊರದಕ್ಕುಲ್ಲ ಒವೇ ನಮ್ಮ ಸರ್ಕಾರದ ಸೌಲಭ್ಯದ ವಂಚಿತ ಬಲ್ಲಿ ಬಂದ ಮನೆಯಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆದ ಬಸ್ಸು ನಿನಿಕ್ ದೇಗುಲ ದರ್ಶನಕ್ಕೆ ಇದಕ್ಕೆ ತರ್ಪವನಂಚಿನ ವ್ಯವಸ್ಥೆಯನ್ನು ಮಲ್ತನಂಚಿನ ಈ ಮಾತೆರೆಗಳ ಒಂಜಿ ವ್ಯವಸ್ಥೆಯನ್ನು ಕಲ್ಪಿಸನಂಚಿನ ಶ್ರೀ ಸತೀಶ್ ಕುಂಪಲ್ರೇಗೆ ನಮ್ಮ ಮಾತೆರನ ಪರವಾದ ಉಡಲ್ದಿಂಜಿ ಸೊಲ್ಮೇಲನ ಸಂದವನ್ನೆಲ್ಲ ಅಂಚನೆ ಈ ಸಂದರ್ಭದ ಈ ಸೇವೆ ಕೊರ್ಪನ ನೆಲೆಟ್ ಭಾರತೀಯ ಜನತಾ ಪಕ್ಷ ಮಂಗಳೂರು ಕ್ಷೇತ್ರದ ವಿವಿಧ ಸ್ತರದ ಪದಾಧಿಕಾರಿಗಳು ನಮ್ಮೊಟ್ಟುಗುಲ್ಲೇರು ಅಕ್ಲೆಗಿಲ ಅವು ಜಿತೇಂದ್ರ ಶೆಟ್ಟಿ ಆದಪ್ಪು, ಆನಂದ್ ಶೆಟ್ರ್ ಆದಪ್ಪು, ಹೇಮಂತ್ ಶೆಟ್ರ್ ಆದಪ್ಪು, ದಯಾನಂದ್ ತೊಕ್ಕೊಟ್ಟ ಆದಪ್ಪು, ಅನಿಲ್ ಬಗಮಿಲ ಆದಪ್ಪು, ಪ್ರವೀಣ್ ಬಗಮಿಲ ಆದಪ್ಪು, ಪದ್ಮನಾಭ
ಬೆರಿಕೆ ಆದಪ್ಪು ಅವಲ ಕಾರ್ಯಕ್ರಮ ಪ್ರದೀಪ್ ಬೆರಿಕೆ ಆದಪ್ಪು ಅಂಕ್ಲ ಕೌನ್ಸಿಲರ್ ರಾಜೇಶ್ ಯುಬ್ಬಿ ಅಂಚನೆ ಸೇರಿದ ನಂಚಿನ KSRTCದ ಸಿಬ್ಬಂದಿ ನಕ್ಲೆಗ್ಲ ಅಧಿಕಾರ ನಕ್ಲೆಗ್ಲ ಅಂಚನೆ ಸಾಯಿ ಪರಿವಾರ ಟ್ರಸ್ಟ್ದ ಪುರುಷೋತ್ತಮ ಕಲ್ಲಾಪುಗಲ ಯಾವ ಈ ಇಂಥ ಸುರುತ ದಿನ ಶನಿವಾರದ ಸುರುತ ದಿನನೇ ಈತ ಸಂಖ್ಯೆ ಸರಿ ಸುಮಾರು 100 ಜನ ಸೇರಿದು ಈ ಒಂಜಿ ದೇಗುಲ ದರ್ಶನ ಉಳ್ಳಾಲ ಭಾಗದ ಪಿದರ್ ನಂಜಿನ ವ್ಯವಸ್ಥೆಗೆ ಬೈದು ನಂಜಿನ ಮಾತಾ ಭಕ್ತರೇಗ್ಲ ಅಂಚನೆ ಎಲ್ಲರದು ಒಕ್ಕ ಎಲ್ಲ ಐತಾರದಿಂದ ಏತು ಬಸ್ಸು ಬೋಡಾಪನ ಪನ್ಪನ ಕಲ್ಪನೆ ನನ್ನ ದುಮ್ಮುಗು ಎಂಕಲ್ ಮಲ್ಪೆರಲ್ಲ ಅಂಚನೆ ಹತ್ರ 5 ತಾರೀಕು ಮುಟ್ಟಲ್ಲ ನಡಪು ನಂಚಿನ ದೇಗುಲ ದರ್ಶನಕ್ಕೆ ಮಾತೆರ್ಲ ಸಾರ್ವಜನಿಕರ ಸಹಕಾರ ಕೊರ್ಲೆ ಈ ಸಂದರ್ಭ ಸೇರಿನಂಚಿನ ಮಾತೆರೆಗ್ಲ ಮಾಧ್ಯಮದ ಮಿತ್ರನಕ್ಲೆಮ್ಮೆ ಉಡಲ್ದಿ ಸೊಲ್ಮೇಲೆ ಸಂದ ಒಂದು ಎಲ್ಲ ಪುನರಪಿ ಈ ಕಾರ್ಯಕ್ರಮಕ್ಕೆ ಬೋಡದು ಮುಲ್ಪ ಸೇರ್ಗ ಪಡೆದು ಪ್ರತಿ ವರ್ಷ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಆಗಲಿ, ಹೋಗುವಾಗ ಆಗಲಿ, ಆನ್ಲೈನ್ ಬುಕ್ ಅಲ್ಲ, ಹೀಗೆ ಕೂಡ ಬರುವಂತ ಆಗ್ಲಿ ಎಲ್ರು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, बोलो भारत माता की जय, बोलो भारत माता की जय, वंदे मातरम, वंदे मातरम. ಬ್ಯಾಜ್ ಪೂರ ತಿಕಾವನೋಡು ಬೊಕ್ಕ ಏರೆಗ್ಲ ಕ್ಯೂ ಅಂತಾರೆಜ್ಜಿ ಸೀದಾ ಪಾಯರೆ ಪೂರ ಆ ಬ್ಯಾಜ್ ಇತ್ತಂದ ಓಡೆಗ್ಲ ಪೂರ ಓಡೆ ಬಂದ ಬರೋಡು ದೇವಸ್ಥಾನ ಹೋದು ಬೈಯನಗ ಪೂರ ಎಲ್ಲ ಪಿರ ಬರೋಡು ಆವಡೆ ಮಾತರೆಗ್ಲ ಎಡ್ಡ ಆವಡೆ ಎಂಗ್ಲೆ ಮಾತರೆಗ್ಲ ಕೈ ಮುಗಿದು ಬಲೆ ಪೂರ ಎಲ್ಲ.